श्रवणाय महाराजाय नमः पर्याप्यातनन्तराय सर्वस्तोमोदकप्रदान्ते नमो वैद्यस्वेदाभिसंप्रसन्नात्मवेदना धर्मलोके जये सर्वाविधर्म्यसमासिनाः नमो वैद्यस्वेदाभिसंप्रसन्नात्मवेदना ये सर्वाविधर्म्ये संसिद्धिनाः नमो वैद्यस्वेदाभिसंप्रसन्नात्मवेदना ग्रामे वासते ये सर्वाविधर्म्ये नमो वैद्यस्वेदाभिसंप्रसन्नात्मवेदना दिव्यादेव ये सर्वाविधर्म्यसमासिनाः नमो वैद्यस्वेदाभिसंप्रसन्नात्मवेदना प्रसादे ये सर्वाविधर्म्यसमासिनाः नमो वैद्यस्वेदाभिसंप्रसन्नात्मवेदना धर्मदाये नमस्कारं धर्मदाये मूर्ति नमो धर्मदे दुर्गं त्राहि मां विशदपदनान् अनामनिसात्राणां प्रायोज्जलमोच्च सर्वनागपतिं चेतु वन्दे नागेन्द्रहृदयं नमस्ते देवदेवेश नमस्ते धीराज नमस्ते सर्वनागेन्द्र नमस्ते करुणाकर नमस्ते देवदेवेश विश्वरूपधरायण नमस्ते पूर्णभाराध्य आगाधिपतये नमः विष्णुपीठात्मने तुभ्यं नागराजाय ते नमः सशक्तिकाय सांगाय सागराजवाहनाय सर्वाधिकारिदाय श्री सर्वराजाय नमः प्रार्थयामि नमस्करोमि। ಹಾಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀ ಕ್ಷೇತ್ರದಲ್ಲಿ ನಡೆಸಿಕೊಂಡಂತಹ ಆ ಸರ್ವಪ್ರಾಶ್ಚಿತ್ತ ಆಸ್ತೇಶಾಬಲಿ ಪೂಜೆಗಳಿಂದ ಮಾಡಿದಂತಹ ಕಲ್ಪೋಕ್ತ ಧ್ಯಾನ ಆವಾಹನಾದಿ ಪೂಜೆಗಳಿಂದ ಹಾಗೆ ಕೊಟ್ಟಂತಹ ಬಲಿಗಳಿಂದ ಆ ಸರ್ಪರಾಜ ಸಂತುಷ್ಟರಾಗಿ ಅವಶ್ಯಮೇವ ಆರೋಗ್ಯ ಪುತ್ರಾಪ್ತ ಸರ್ವೇಷಾಂ ಬಲಿಕರ್ಮಸ್ಥಿತಿ ಎಂದು ಹೇಳಿದ ಹಾಗೆ ಯಾರಿಗೆ ನಾಗದೇವರ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಬೇಕು ಹಾಗೆ ಆರೋಗ್ಯ ಸಂತಾನ ಸಂಪತ್ತು ಹಾಗೆ ಎಲ್ಲ ರೀತಿಯ ಸುಖಭೋಗ ವಸ್ತುಗಳು ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಆ ಸರ್ಪರಾಜನ ಅನುಗ್ರಹ ಬೇಕು ಅಂತ ಅರ್ಥ. ನಾಗರಾಜನು ಆದಿಶೇಷನಾಗಿ ತನ್ನ ಸಹಸ್ರ ತಲೆಗಳಿಂದ ಈ ಭೂಮಂಡಲವನ್ನ ಧರಿಸಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಸರ್ಪರಾಜನನ್ನ ಧರಣೀಧನಾಯ ನಮಃ ಅಂತ ಹೇಳಿ ಕರೆದು ಹಾಗೆ ಮನುಷ್ಯನಿಗೆ ಎಲ್ಲ ಸಂತತಿ ಆರೋಗ್ಯವನ್ನ ಕೊಡುವವನಾಗಿದ್ದಾನೆ. ಹಾಗೆ ಅವರವರ ಉದ್ಯೋಗದಲ್ಲಿಯೂ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಅವನು ಸಂಪತ್ತನ್ನು ಕೊಡೋದಕ್ಕಂಥವನಾಗಿದ್ದಾನೆ. ಹಾಗೆ ವಿಶೇಷವಾಗಿ ಶ್ರೀ ಕ್ಷೇತ್ರದ ವರ್ಧಂತಿಯ ಅಂಗವಾಗಿ ಆ ನಾಗನ ಪೂರ್ಣಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಹಾಗೆ ವಿಶೇಷವಾಗಿ ಆ ನಾಗನು ತೃಪ್ತಿಯಾಗತಕ್ಕಂತಹ ಪೂಜೆ ಅಂತ ಹೇಳಿದರೆ ಆಶ್ಲೇಷಾಬಲಿ ಇಹ ಜನ್ಮದಲ್ಲಿರ್ಬೋದು ಪೂರ್ವ ಜನ್ಮದಲ್ಲಿರ್ಬೋದು ಜನ್ಮಾಂತರದಲ್ಲಿ ನಮ್ಮಿಂದ ಆದಂತಹ ಯಾವುದೇ ರೀತಿಯ ಸರ್ಪದೋಷಗಳು ಸರ್ಪಖನನ ಸರ್ಪದಹನ ಸರ್ಪತಾಡನ ಸರ್ಪ ಸಹಕೇಳನ ಸರ್ಪ ವೀತಿ ಭ್ರಂಶನ ಸರ್ಪ ವಲ್ಮೀಕ ಖನನಾದಿ ಯಾವ ದೋಷಗಳಿದ್ದರೂ ಕೂಡ ಆ ನಾಗರಾಜನ ಹತ್ರ ಕ್ಷಮೆಯನ್ನು ಕೇಳಿಕೊಂಡು ಸರ್ವಪ್ರಾಶ್ಚಿತವಾದಂತಹ ಆಶ್ಲೇಷಾಬಲಿ ಪೂಜೆಯನ್ನು ಮಾಡಿದರೆ ಎಲ್ಲ ರೀತಿಯ ವಧೂವರರಿಗೆ ವಿವಾಹ ಯೋಗವನ್ನು ಹಾಗೆ ದಂಪತಿಗಳಿಗೆ ಸಂತತಿ ಯೋಗವನ್ನು ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರವನ್ನು ವಿದ್ಯಾಕಾಂಕ್ಷಿಗಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಒಳ್ಳೆಯ ಆರೋಗ್ಯವನ್ನು ಹಾಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಆ ನಾಗರಾಜ ಕೊಡ್ತಾನೆ. ಆದ ಕಾರಣ ಕರ್ತ ಕಾರಯಿತ ಪ್ರೇರಕಶ್ಚಾನುಮೋದಕ ಅಂತ ಹೇಳಿದ ಹಾಗೆ ಸೇವಾಕರ್ತೃಗಳಿಗೆ ಮಾಡಿದವರಿಗೆ ಮಾಡಿಸಿದವರಿಗೆ ನೋಡಿದವರಿಗೆ ಎಲ್ಲರಿಗೂ ಕೂಡ ಇದರ ಫಲಗಳುಂಟು ಅಂತ ಹೇಳಿದ್ದಾರೆ. ವಿಶೇಷವಾದಂತಹ ಪ್ರಾರ್ಥನೆ ಇಟ್ಟು ಸಂಕಲ್ಪವನ್ನು ಮಾಡಿ ಸೇವೆ ಮಾಡಿದವರಿಗೆ ಅವರವರ ಎಲ್ಲ ಪ್ರಾರ್ಥನೆಗಳನ್ನು ಇಷ್ಟಾರ್ಥಗಳನ್ನು ಪುನಃ ಮಾಡಿ ನಮಗೆಲ್ಲರಿಗೂ ಕೂಡ ನಮ್ಮ ಇಷ್ಟಾರ್ಥವನ್ನು ಗ್ರಹಿಸಿ ಮಂಗಲತೆಯನ್ನು ಉಂಟು ಮಾಡಲಿ ಅಂತ ಹೇಳಿ ಆ ನಾಗರಾಜನ ಹತ್ರ ಪ್ರಸನ್ನ ಕಾಲದಲ್ಲಿ ಭಕ್ತಿಯಿಂದ ಮಾಡಿದಂತಹ ಪ್ರಾರ್ಥನೆ. ಓಂ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕುಶಿರೂರ್ವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಗಧಾರಣೇ ನಮಃ. ನಾಗದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ. ಯಾನಿ ಕಾನಿ ಪಾಪಿ ಜನ್ಮಾನಿ ಲಕ್ಷ್ಮೀ ದೇವತೆ ಪಾಪೋಹಂ ಪಾಪಕರ್ಮಾಂ ಪಾಪಾಂ ರಾಜಿ ಮಾಂ ಕೃಪಯಾದೇವ ಸ್ಮರಣಾಗತಸ್ಥಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಭವ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಪದಗೋತ್ತಮ ನಮಸ್ಕಾರಾನ್ ಸಮರ್ಪಯಾಮಿ. ಕರಿಷ್ಯೇ.
देवासुतन्वयत्र पूर्वेणे साभ्यां स्वस्ति देवाहं पूजान्ये अनन्तानः विशासनं वचनस्मामहे महानागान् नागान् महापादं पूजयामि ॐ सर्वान् पूजयामि कपिलान् जामने पूजयामि कालीयाः दुर्गो पूजयामि कपालाः पूजयामि
ಅಲ್ಲೇ ಮಂಚು ಮಹಾರಾಜಾಯ ನಮಃ ವರ್ಯಾಪ್ಯಾನಂದರಾಯಾಯ ಸರ್ವತೋಮೋದರಾಪ್ರವತ್ತಮೋಹನಪತಿ ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವವೇದನಾಪ್ನೋತಿ ಸರ್ವಂಗೇದೆ ಸಂಕೃಷ್ಟಂ ಧನೋಪ್ಯಂ ಸಂಸ್ವಾಮಿತಂ ದತ್ತಾಮಂತಜ್ಜಮನ್ಯುಃ ಯಂ ದಧಾ ನಾಮದೇಶತ್ರವಪದಾನಾಗಿತಾಸೋ नान्ति प्रजाभ्यं परिपालयन्तां ज्ञानेन वाक्येन महिमहेशाः ओं ब्राह्मणेभ्यः शिवमस्तिर्यं लोकाः समस्ताः स्थिरो काले वर्षदवर्जन्यं प्रतिवेशतिशारणे येषोऽयं शिवपरहिता सज्जनाः सन्ततन्मयाः अपुत्राः पुत्रस्तन्तिपुत्रस्तन्तिरोत्तरः अतनाक्षनासन्तु जीवन्तु शरदां शतम् ॐ जडानं कुङ्कुमरक्तावर्णं महामतिं दिव्यमयीपुरवाहनं रुद्रस्य दूरं प्रविवतनादं भक्तदामानं प्रपद्ये सहस्रवक्त्रं द्विशास्त्रिं शङ्करेजं कविरांशनाट्यं विशायं भोज्यदं प्रवाहं तन्नागराजं प्रतोक्तिनित्यं सर्पाद्यष्टप्रवास्ये नागराजाय नमः अन्नपूर्णेश्वरिणां प्रार्थनां समर्पयामि ನಾಗಬ್ರಹ್ಮ ಸೇವಾ ಸಮಿತಿ ನಾಗಬ್ರಹ್ಮ ಅಭಿವೃದ್ಧಿ ಸಮಿತಿ ಮಹಿಳಾ ಸಮಿತಿ ಎಲ್ಲ ಭಕ್ತ ವಿಶೇಷವಾಗಿ ನಾಗದೇವರ ಸಾನ್ನಿಧ್ಯದಲ್ಲಿ ವರ್ಧಂತಿ ಉತ್ಸವವನ್ನು ಈ 19ನೇ ವರ್ಷದಲ್ಲಿ ನಾವು ಆಚರಣೆ ಮಾಡ್ತಿದ್ದೀವಿ. ಪ್ರತಿ ವರ್ಷವೂ ನಾಗದೇವರಿಗೆ ವಿಶೇಷವಾಗಿ ಪಂಚಾಮೃತ ಕಲಶಾಭಿಷೇಕ ಆಶ್ಲೇಷ ಪೂಜೆಗಳನ್ನು ಮಾಡಿಕೊಂಡು ನಾಗದೇವರನ್ನು ಒಂದು ಕೈಯಲ್ಲಿ ಉಂಟು ಮಾಡಿ ಅಮೃತವಾದಂಥ ವಾಕ್ಯವನ್ನು ಸಮಸ್ತ ಭಕ್ತರಿಗೆ ಅನುಗ್ರಹ ಆಗಬೇಕು ಎಂಬ ಸಂಕಲ್ಪದಲ್ಲಿ ಆ 12ನೇ ವರ್ಷದಲ್ಲಿ ನಾಗಮಂಡಲ ಸೇವೆಯನ್ನು ಮಾಡಿದ್ದೇವೆ. ಈ ವರ್ಷ 20ನೇ ವರ್ಷ ಆ ಸೇವೆಗಳಲ್ಲಿ ಎಲ್ಲ ಸೇವೆಗಳು ಕೊಟ್ಟಂಥ ಸೇವೆ ಅದೇ ಪ್ರಕಾರ ಆ ನಾಗದೇವರಿಗೆ ಯಾರೆಲ್ಲ ಭಕ್ತರ ಸೇವೆಯನ್ನು ಕೊಟ್ಟಿದ್ದಾರ ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಸಾಹಿತ್ಯದ ಕೀರ್ತಿಯನ್ನು ಯಶಸ್ಸನ್ನು ಉಳಿಸಿ ಅನುಗ್ರಹ ಮಾಡಿ ನಡೆಸಬೇಕು ಅಂತ ಎಲ್ಲ ಭಕ್ತರು ಸೇರಿಕೊಂಡು ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸಿನಿಂದ ಈ ಗಳಿಗೆಯಲ್ಲಿ ನಾಗದೇವರು ಇಡೀ ಭಕ್ತರಿಗೆ ಪರಿಪೂರ್ಣವಾದಂಥ ಅಮೃತವಾದ ವಾಕ್ಯವನ್ನು ನುಡಿದು ಎಲ್ಲರ ಇಷ್ಟಾರ್ಥ ಈ ಮಣ್ಣಿನಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ನಾಗಬ್ರಹ್ಮನ ಅನುಗ್ರಹದಿಂದ ಎಲ್ಲ ರೀತಿಯ ಸೇವೆಗಳನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲ ಇಷ್ಟಾರ್ಥಕ್ಕೆ ಅನುಗ್ರಹ ಪ್ರಸಾದವನ್ನು ದೇವರು ಎಲ್ಲರಿಗೂ ಅನುಗ್ರಹಿಸಬೇಕು ಹೇಳಿ ಪ್ರಸನ್ನ ಪ್ರಾರ್ಥನೆ ಮಾಡುವುದು. ನಾಗದೇವರ ಪಾದಾರವಿಂದಕ್ಕೆ ಗೋವಿಂದಾನೆ ಗೋವಿಂದ.
ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ಬೇಕಾದ ತಂತ್ರಗಳಿಂದ ಭಕ್ತ ಸಮೂಹವನ್ನು ಸೇರಿಸಿಕೊಂಡು ಪೂರ್ವಪಟ್ಟ ಪ್ರಕಾರ ವರ್ಧಂತಿ ದೃಶ್ಯಾರ್ಥವಾಗಿ ವಿಶೇಷ ರೂಪದಲ್ಲಿ ಸಾನ್ನಿಧ್ಯಕ್ಕೆ ಬೇಕಾದ ಪಂಚಾಮೃತ ಮಹೋತ್ಸವ ಕಮಲ ಕಲಶಾಭಿಷೇಕ ಪ್ರಧಾನ ಪ್ರಾಶ್ಚಿತ್ವ ಯಾಗಾದಿಗಳು ಅನಂತ ಕುಟುಂಬ ತೃಪ್ತಿ ದೃಶ್ಯಾರ್ಥವಾಗಿ ಆಶ್ಲೇಷಾಬಲಿ ಸೇವಾ ನಡೆಸಿಕೊಂಡು ವಿಶಿಷ್ಟ ರೂಪದಲ್ಲಿ ಬೇಕಾದ ಆನ್ಮಬುಂದೇಶ್ವರಿ ಪೂಜಾ ಸಲ್ಲಿಸಿಕೊಂಡು ಸಾನ್ನಿಧ್ಯಕ್ಕೆ ಈ ಕ್ಷೇತ್ರದ ಸಮಸ್ತ ಭಕ್ತರನ್ನು ಸೇರಿಸಿಕೊಂಡು ನಡೆಸಿಕೊಳ್ತಕ್ಕ ಸತ್ಕರ್ಮ ದೃಷ್ಟಿ ಅನಂತ ಕುಟುಂಬಕ್ಕೂ ಸಂಸಾರಕ್ಕೂ ಬಹಳ ಸಂತೃಪ್ತಿಯಾಗಿದೆ ದೇವರಿಗೆ ಮಾತಿನ ಸೇವೆನ ಮಾತ್ರ ದೇವರ ಸಂತೋಷದ ಸ್ವೀಕಾರ ಅಂತಂದೇಳಿ ಇಡೀ ನನ್ನ ನಂಬಿದ ಸಂಸಾರ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದ ವಿಶೇಷ ರೂಪದಲ್ಲಿ ಸೇವಾ ನಡೆಸ್ತಕ್ಕವರಿಗೆ ಭಕ್ತಿಪೂರ್ವಕವಾಗಿ ಈ ಕ್ಷೇತ್ರವನ್ನು ಆರಾಧನೆಗೊಂಡು ಅವರವರ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಏನು ಪ್ರಾರ್ಥನಾ ಸಲಾಯಿಸಿಕೊಂಡು ದೇಹದಂಡನವಾಗಿ ಇದಕ್ಕೆ ಭಕ್ತಿಪೂರ್ವಕವಾಗಿ ನಡ್ಕೊಳ್ತಾರೆ. ಅವರವರಿಗೆ ಬೇಕಾದ ಇಷ್ಟಾರ್ಥವನ್ನು ನಡೆಸಿಕೊಂಡು ಸ್ಥಳದಲ್ಲಿ ನಡೀತಕ್ಕ ಸೇವಾದ ಬಗ್ಗೆ ಸಮಸ್ತ ರೀತಿಯಲ್ಲಿ ಯಾವ ರೀತಿಯಲ್ಲಿ ಭಕ್ತಿಪೂರ್ವಕ ಆರಾಧನೆ ನಡೆಸ್ತಾರೋ ಅವರವರಿಗೆ ಬೇಕಾದ ಅನುಕೂಲ ಪ್ರಸಾದ ಸಲ್ಲಿಗೆ ಪೂರ್ಣ ಸಂತೋಷದ ಅನುಗ್ರಹ ಸಲ್ಲಿಗೆ ಪೂರ್ಣ ರೀತಿ ನಡೆಸಿಕೊಟ್ಟಿದ್ದೀವಿ. ಶ್ರೀ ಧಾರ್ಮಿಕವಾದ ಸೇವೆ ಭಕ್ತರಾರ್ಥನ ಮಾತ್ರ ಇಷ್ಟಾರ್ಥ ನೆರವೇರಿಸುವ ಪರಿಪೂರ್ಣ ಸಂತೋಷ ಆಗಿಕೋ ಪೂರ್ವದಿಂದ ಇವತ್ತಿನವರೆಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮಸ್ತ ಇದಕ್ಕೆ ಸಂಬಂಧಪಟ್ಟವರನ್ನು ಸೇರಿಕೊಂಡು ಕ್ಷೇತ್ರದಲ್ಲಿ ಭಕ್ತಿಪೂರ್ವಕವಾಗಿ ನನ್ನನ್ನು ಆರಾಧಿಸಿ ನನ್ನ ವೃತ್ತಂತಿ ವಿಶೇಷವಾಗಿ ನಡೆಯುವಂತೆ ನೀವು ಸಹ ಇಲ್ಲಿ ಸಹಕಾರ ರೂಪದಲ್ಲಿ ಭಕ್ತಿಪೂರ್ವಕವಾಗಿ ಸಾಗಿದ್ದಕ್ಕೆ ನಡೆಸತಕ್ಕದ್ದು ತೃಪ್ತಿ ಮುಂದಕ್ಕೂ ಇಲ್ಲಿ ನಡೆತಕ್ಕ ಸತ್ಕರ್ಮಾದಿಗಳು ನಡೆಸ್ಕೊಂಡು ಹೋದಂತೆ ಕ್ಷೇತ್ರವನ್ನು ಬೆಳಗಿಸಿಕೊಂಡು ನನ್ನ ಸೇವೆ ಪಡಿಸಿದವರಿಗೆ ಮುಂದಕ್ಕೆ ಪೂರ್ಣ ಪುಣ್ಯ ಪ್ರಸಾದ ಕೊಟ್ಟು ನಿಮಗೂ ಸಮಸ್ತರಿಗೆ ಪೂರ್ಣ ಸಂತೋಷ ಪ್ರಸಾದ ಅನುಗ್ರಹ ನಡೆಸಿಕೊಟ್ಟಿದ್ದೇವೆ. ಸರಿ ಒಂದು ದೇವರ ಏನು ಮಾತ್ರ ಸಾಕಾರ ಬರ್ತದೆ.
ಸಾಧು ಸರ್ವಜಾತಿ ಸಂತೋಷದಿಂದ ಸೇವೆ ಸೇವೆ
Thank you.